ಇವತ್ತು ನಾವು ಬಂಟರ ಸಂಘ ಪುತ್ತೂರು ತಾಲೂಕು ಮತ್ತು ಯುವ ಬಂಟರ ವಿಭಾಗದಿಂದ ಜಂಟಿಯಾಗಿ ಪ್ರತಿ ವರ್ಷದಂತೆ ಬಂಟ್ಸ್ ಲೆಜೆಂಡ್ ಕಪ್ ಅನ್ನು ನಾವು ಬಂಟ್ಸ್ ಪ್ರೀಮಿಯರ್ ಲೀಗನ್ನು ನಾವು ಆಯೋಜನೆ ಮಾಡ್ತಿರುವಂಥದ್ದು. ಬಂಟರೆಯಾನೆ ನಾಡವರ ಮಾತೃ ಸಂಘ, ಅದೇ ರೀತಿ ಅದರ ಪುತ್ತೂರು ತಾಲೂಕು ಸಮಿತಿ ಮತ್ತು ಪುತ್ತೂರು ಬಂಟರ ಸಂಘ ಮತ್ತು ಯುವ ವಿಭಾಗ, ಮಹಿಳಾ ವಿಭಾಗ, ವಿದ್ಯಾರ್ಥಿ ವಿಭಾಗ ಈ ಎಲ್ಲ ಜಂಟಿ ಆಶ್ರಯದಲ್ಲಿ ನಾವು ಪ್ರತಿ ವರ್ಷದಂತೆ ಈ ಬಾರಿಯೂ ವಿಶೇಷವಾಗಿ ಕ್ರಿಕೆಟ್ ಪಂದ್ಯಾಟ, ಈ ಹಿಂದೆ ಜೀವನ್ ಭಂಡಾರಿಯವರ ಕಾಲದಲ್ಲಿ ಪ್ರಾರಂಭಗೊಂಡಿದ್ದಂಥ ಯುವ ವಿಭಾಗದ ಒಂದು ಕ್ರೀಡಾಕೂಟ ಕ್ರಿಕೆಟ್ ಪಂದ್ಯಾಟ ಪ್ರಸ್ತುತ ನಾವು ಯುವ ವಿಭಾಗ ಮತ್ತು ತಾಲೂಕು ಬಂಟರ ಸಂಘದ ಜಂಟಿ ಆಶ್ರಯದಲ್ಲಿ ಹಿರಿಯರಿಗೆ ಮತ್ತು ಕಿರಿಯರಿಗೆ ಎರಡು ವಿಭಾಗದ ಕ್ರಿಕೆಟ್ ಪಂದ್ಯಾಟಗಳನ್ನು ಜೋಡಣೆ ಮಾಡಿದ್ದೇವೆ. ವಿಶೇಷವಾಗಿ ಈ ಒಂದು ಪಂದ್ಯಾಟಗಳು ಭಾಳ ಅದ್ಧೂರಿಯಾಗಿ, ಭಾಳ ಯಶಸ್ವಿಯಾಗಿ ಕಳೆದ ಒಂದು 2-3 ವರ್ಷದಿಂದ ಒಂದು ವಿನೂತನ ರೀತಿಯಲ್ಲಿ, ವಿಶೇಷ ರೀತಿಯಲ್ಲಿ ಯುವ ವಿಭಾಗದಿಂದ ನಡೆಸಲ್ಪಡುವಂಥ ಕ್ರಿಕೆಟ್ ನಡೀತಾ ಇತ್ತು. ಕಳೆದ ಬಾರಿ ನಮ್ಮ ಹಿರಿಯರಿಗೂ 45 ವರ್ಷಕ್ಕಿಂತ ಹಿರಿಯರಿಗೆ ಒಂದು ಕ್ರಿಕೆಟ್ ಆಡಬೇಕು ಅಂಥೇಳಿ ನಮ್ಮ ಬಂಟ ಸಮಾಜದಲ್ಲಿ ಒಂದು ಅಭಿಪ್ರಾಯ ಮೂಡಿ ಬಂತು, ಲೆಜೆಂಡ್ ಕಪ್ ಅಂತೇಳಿ. ಯಾವ ರೀತಿ ಬರ್ಬೋದು ಅಂತೇಳಿ ನಾವು ನೋಡುವ ಅವರ ಹುಮ್ಮಸ್ಸಿಗೆ ನಮ್ಮ ಸಮಾಜದ ಸಂಘದ ವತಿಯಿಂದ ಅದನ್ನು ಹಮ್ಮಿಕೊಳ್ಳುವ ಅಂತೇಳುವ ತೀರ್ಮಾನ ಮಾಡಿದಾಗ ನಮ್ಮ ದೈಹಿಕ ಪ್ರಶಸ್ತಿ ವಿಜೇತ ಶಿಕ್ಷಕರಾದಂಥ ದಯಾನಂದ ಕೋರ್ಮಂಡ ಇವರ ಒಂದು ಸಂಘಟನಾ ನೇತೃತ್ವದಲ್ಲಿ ಈ ಯೋಜನೆಯನ್ನು ಮಾಡಲಾಯಿತು. ಹಾಗಾಗಿ ಕಳೆದ ವರ್ಷ ಈ ಒಂದು ಪಂದ್ಯಾಟ ಬೆಟ್ಟಂಪಾಡಿಯ ಪ್ರಿಯದರ್ಶಿನಿ ನವೋದಯ ಸಂಸ್ಥೆಯ ಆಶ್ರಯದಲ್ಲಿ ಮೈದಾನದಲ್ಲಿ ಭಾಳ ಚೆನ್ನಾಗಿ ಮೂಡಿಬಂತು. ಸುಮಾರು 80 ಆಟಗಾರರ ದಾಖಲೆಯೊಂದಿಗೆ ಭಾಳ ಅದ್ಧೂರಿಯಾದ ಒಂದು ಕ್ರೀಡಾಕೂಟ ಲೆಜೆಂಡ್ ಕಪ್ ಬಂಟರ ಸಂಘದಿಂದ ನಡೆಸಲ್ಪಟ್ಟಿತು. ಅದರ ನಂತರ ಮುಂದೆ ಆಗ ಒಂದು ತೀರ್ಮಾನ ಆಯಿತು, ಮುಂದೇನು ಇದನ್ನು ಭಾಳ ಯಶಸ್ವಿಯಾಗಿ ಮಾಡಬೇಕು. ಭಾಳ ಒಂದು ಸಂತೋಷ ಆಯಿತು, ಭಾಳ ಸಂತೋಷ ತೃಪ್ತಿಯನ್ನು ಕೊಟ್ಟಿದೆ ಅಂತೇಳಿ. ಹಾಗಾಗಿ ಒಂದು ಕಡೆ ಲೆಜೆಂಡ್ ಕಪ್ಪು, ಇನ್ನೊಂದು ಕಡೆ ಯುವ ವಿಭಾಗದಿಂದ ಕಳೆದ ಅನೇಕ ವರ್ಷಗಳಿಂದ ನಮ್ಮ ಬಂಟರ ಯುವಕರು ಕ್ರಿಕೆಟ್ನಲ್ಲಿಯೂ ಸಹ ಭಾಳ ಸಂಘಟನಾತ್ಮಕವಾದ ಕ್ರೀಡಾ ಒಂದು ಹೋರಾಟವನ್ನು ಮಾಡ್ತಾ ಇರುವಂಥದ್ದನ್ನು ಗಮನಿಸಿದಾಗೆ ಕಳೆದ 2-3 ವರ್ಷದಿಂದ ಅದಕ್ಕೆ ಒಂದು ವಿಶೇಷತೆಯನ್ನು ಕೊಡುವಂಥದ್ದು. ಕಾರ್ತಿಕ್ ರೈ ಅವರ ಒಂದು ಮುಂದಾಳತ್ವದಲ್ಲಿ ಆ ಕ್ರಿಕೆಟನ್ನು ನಾವು IPL ಮಾದರಿಯಲ್ಲಿ, KPL ಮಾದರಿಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಅದರಲ್ಲಿ ತೊಡಗಿಸಿಕೊಂಡು ಒಂದು ವ್ಯವಸ್ಥಿತವಾದ ಯುವ ವಿಭಾಗದಿಂದ ಕ್ರಿಕೆಟನ್ನು ಹಮ್ಮಿಕೊಳ್ಳಲಾಗಿತ್ತು. ಅದು ಸಹ ಭಾಳ ಯಶಸ್ವಿ ಆಯಿತು. KPL ಮಾದರಿಯಲ್ಲಿ ಬಿಡ್ಡಿನ ಮೂಲಕ ಆಟಗಾರರ ಆಯ್ಕೆಗಳು ಮತ್ತು ಆಟಗಾರರಿಗೆ ಅನೇಕ ನಿಯಮಗಳನ್ನೆಲ್ಲ ಜೋಡಿಸಿಕೊಂಡು ಈ ಕ್ರಿಕೆಟ್ ಪಂದ್ಯಾಟ ಭಾಳ ಯಶಸ್ವಿಯತ್ತ ಮುನ್ನೋಗುತ್ತಿತ್ತು. ಕಳೆದ ಬಾರಿ ಅಂತೂ ಸುಮಾರು 9 ತಂಡಗಳೊಂದಿಗೆ, ಕಳೆದ ಬೇರೆ ಬೇರೆ ಯಜಮಾನರೊಂದಿಗೆ, ತಂಡದ ಯಜಮಾನರು, ಕ್ಯಾಪ್ಟನ್ಗಳು ಈ ರೀತಿಯೆಲ್ಲ ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯ ಕ್ರಿಕೆಟ್ ಪಂದ್ಯಾಟ ನಮ್ಮ ಬಂಟರ ಸಂಘದ ಯುವ ವಿಭಾಗ ಮತ್ತು ಬಂಟರ ಸಂಘದ ಆಶ್ರಯದಲ್ಲಿ ನಡೀತಾ ಇತ್ತು. ಅದೇ ರೀತಿ ನಾವು ಈ ವರ್ಷವೂ ಜಂಟಿಯಾಗಿ ಮಾಡಿದ್ದೇವೆ. ಕಳೆದ ಬಾರಿ ಯುವ ವಿಭಾಗದ ಕ್ರಿಕೆಟ್ ಬೇರೆ, ಲೆಜೆಂಡ್ ಕಪ್ ಬೇರೆ ಅಂತೇಳಿ ಮಾಡಿದ್ದೆವು. 2 ದಿನಗಳ ಮತ್ತು 3-4 ದಿನಗಳ ಸಮಯ ವ್ಯರ್ಥ ಆಗುವುದನ್ನು ನಿಲ್ಲಿಸುವ ದೃಷ್ಟಿಯಲ್ಲಿ ಈ ಬಾರಿ ನಾವು ಲೆಜೆಂಡ್ ಕಪ್ಪಿನ ಜೊತೆಯಾಗಿ ಯುವ ವಿಭಾಗದ ಕ್ರಿಕೆಟ್ ಪಂದ್ಯಾಟವನ್ನು ಜಂಟಿಯಾಗಿ 2 ದಿನಗಳ ಕಾಲ ನಾವು ನಡೆಸಲು ತೀರ್ಮಾನಿಸಿದ್ದೇವೆ. ಫೆಬ್ರವರಿ 7 ಮತ್ತು 8ನೇ ತಾರೀಕಿಗೆ ಈ ಒಂದು ಪಂದ್ಯಾಟ ಪುತ್ತೂರಿನ ತಾಲೂಕು ಕ್ರೀಡಾಂಗಣದಲ್ಲಿ ಭಾಳ ಅದ್ಧೂರಿಯ ವ್ಯವಸ್ಥೆಯೊಂದಿಗೆ ಈಗಾಗಲೇ ವ್ಯವಸ್ಥೆಗಳು ನಡೀತಾ ಇದೆ. ಹಾಗಾಗಿ ಈ 2 ವಿಭಾಗದಲ್ಲೂ ಲೆಜೆಂಡ್ ಕಪ್ನಲ್ಲೂ ಸಹ ಬೇರೆ ಬೇರೆ ತಂಡಗಳು, ತಂಡದ ಯಜಮಾನರುಗಳು, ಅದೇ ರೀತಿ ಅದಕ್ಕೆ ಬೇರೆಯೇ ವ್ಯವಸ್ಥೆಗಳನ್ನು ಜೋಡಿಸಲಾಗಿದೆ. ಅದೇ ರೀತಿ ಯುವ ವಿಭಾಗದಿಂದ ನಡೆಸಲ್ಪಡುವ ಕ್ರಿಕೆಟ್ನಲ್ಲೂ ಸಹ ಸುಮಾರು 7 ತಂಡಗಳ ಮೂಲಕ ಈ ಪಂದ್ಯಾಟಕ್ಕೆ ಈಗಾಗಲೇ ಎಲ್ಲ ವ್ಯವಸ್ಥೆಗಳು ಆಗಿದೆ. ತಂಡದ ಯಜಮಾನರುಗಳು ಅದನ್ನು ಅವರ ನೇತೃತ್ವದಲ್ಲಿ ನಡೆಯುತ್ತದೆ. ದೊಡ್ಡ ಮಟ್ಟದ ಬಹುಮಾನಗಳನ್ನು ಇದರಲ್ಲಿ ಕೊಡುವಂಥ ವ್ಯವಸ್ಥೆ
ಇದೆ. ಸುಮಾರು 50,000 ರೂಪಾಯಿಗಳ ಪ್ರಥಮ ಬಹುಮಾನವನ್ನು ಈ ಪಂದ್ಯಾಟದಲ್ಲಿ ಯುವ ವಿಭಾಗದ ಲೀಗ್ ಪಂದ್ಯಾಟಕ್ಕೆ ಕೊಡುವಂಥ ವ್ಯವಸ್ಥೆಗಳು ಆಗಿದೆ. ದ್ವಿತೀಯ ಬಹುಮಾನ 30,000 ರೂಪಾಯಿಗಳು. ಈ 2 ಬಹುಮಾನಗಳೊಂದಿಗೆ ಈ ಪಂದ್ಯಾಕೂಟ ಭಾಳ ಯಶಸ್ವಿಯಾಗ್ತದೆ. 7ನೇ ತಾರೀಕಿಗೆ ಬೆಳಿಗ್ಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಲೆಜೆಂಡ್ ಕಪ್ಪಿನ ತಂಡದೊಂದಿಗೆ ಉದ್ಘಾಟನೆ ಪ್ರಾರಂಭ ಆಗ್ತದೆ. ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಉದ್ಘಾಟನೆಯಲ್ಲಿ ಕಳೆದ ಬಾರಿಯೂ ಸಹ ಕ್ರಿಕೆಟ್ ಪಂದ್ಯಾಟವನ್ನು ಒಂದು ಶಾಸಕರು ಆಡುವುದರ ಮೂಲಕ ಇಡೀ ರಾಜ್ಯದಲ್ಲಿ ಸುದ್ದಿಯಾಗಿದ್ದರು. ಅವರು ಬಿದ್ದದ್ದು, ಎದ್ದದ್ದು, ಆಡಿದ್ದು, ನೋಡಿದ್ದು ಇದೆಲ್ಲವೂ ದೊಡ್ಡ ಪ್ರಚಾರ ಆಗಿತ್ತು. ಅದೇ ರೀತಿ ಈ ಬಾರಿಯೂ ಶಾಸಕರು ಈ ಒಂದು ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನೆಯಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ಪಂದ್ಯಾಟದ ಉದ್ಘಾಟನೆ ನಡೆಸಿಕೊಡ್ಲಿಕ್ಕಿದ್ದಾರೆ. ನಮ್ಮ ಎಲ್ಲ ಹಿರಿಯರು ಕಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಆಹ್ವಾನಿಸಿದ್ದೇವೆ. ಎಲ್ಲರನ್ನೂ ಅತಿಥಿಗಳಾಗಿ ಸಮಾಜದೊಳಗೆ ಕರೆದಿದ್ದೇವೆ. ಮತ್ತು ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದಂಥ ಅಜಿತ್ ಕುಮಾರ್ ರೈ ಮಾಲಾಡಿಯವರು ಈ ಕಾರ್ಯಕ್ರಮದಲ್ಲಿ ಕೆಲವರಿಗೆ ಸನ್ಮಾನಗಳನ್ನು ನಡೆಸಲಿದ್ದೇವೆ. ಪುತ್ತೂರು ತಾಲೂಕಿನಲ್ಲಿ ಮತ್ತು ಈ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಸಾಧಕರಿಗೆ ಸನ್ಮಾನವನ್ನು ನಾವು ಈ ಕಾರ್ಯಕ್ರಮದೊಂದಿಗೆ ಜೋಡಿಸಿಕೊಂಡಿದ್ದೇವೆ. ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಶೇಷವಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ನರಿಮುಗೆರು ಮೋಹನ್ ರೈಗಳು, ಸುಂದರ್ ರೈ ಮಂದಾರರವರು ಮತ್ತು ಉಪನ್ಯಾಸಕರಾದಂಥ ವಿಶ್ವನಾಥ್ ಶೆಟ್ಟಿಯವರು ಮತ್ತು ಬಾಲಕೃಷ್ಣ ಪೊರ್ದಾಳ್ರವರು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೆ, ಅದೇ ರೀತಿ ತಾಲೂಕು ಮಟ್ಟದ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಯುವ ವಿಭಾಗದ ಈಗಿನ ಅಧ್ಯಕ್ಷರು ಭಾಗ್ಯೇಶ್ ರೈ ಇವರು ಸಹ ತಾಲೂಕು ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದ ಇವರಿಗೂ ಸಹ ನಾವು ಈ ಒಂದು ಸಂದರ್ಭದಲ್ಲಿ ಸನ್ಮಾನವನ್ನು ನಡೆಸಲಿಕ್ಕಿದ್ದೇವೆ. ಒಟ್ಟಿನಲ್ಲಿ 2 ದಿನಗಳ ಕಾಲ ಭಾಳ ಒಳ್ಳೆಯ ರೀತಿಯಲ್ಲಿ ಉದ್ಘಾಟನೆಯಿಂದ ಸಮಾರೋಪದ ತನಕ ನಮ್ಮ ಸಮಾಜದ ಆಶ್ರಯದಲ್ಲಿ ಸಮಾಜದ ಸಂಘಟನೆಗೋಸ್ಕರ, ಕ್ರೀಡೆಯಲ್ಲೂ ಆಸಕ್ತಿಯನ್ನು ತೋರಿಸುವುದಕ್ಕೋಸ್ಕರ ಮತ್ತು ಒಂದು ವಿಶಿಷ್ಟವಾದ ಒಂದು ವ್ಯವಸ್ಥಿತವಾದ ಕ್ರಿಕೆಟ್ ಪಂದ್ಯಾಟವನ್ನು ನಾವು ಜೋಡಿಸಿದ್ದೇವೆ. ಈಗಾಗಲೇ ಎಲ್ಲರನ್ನೂ ನಾವು ಆಹ್ವಾನಿಸ್ತಾ ಇದ್ದೇವೆ. ಇಷ್ಟು ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳು. ಅದಲ್ಲದೆ ನಮ್ಮ ಬಂಟರ ಸಂಘದ ಅನೇಕ ಚಟುವಟಿಕೆಗಳು ಈಗಾಗಲೇ ನಿರಂತರವಾಗಿ ನಡೀತಾ ಇದೆ. ಪ್ರತಿಯೊಂದು ಕಾರ್ಯಕ್ರಮವು ಭಾಳ ಯಶಸ್ವಿಯತ್ತ ಸಾಗ್ತಾ ಇದೆ. ಅದರ ಜೊತೆಗೆ ಈ ಕ್ರಿಕೆಟ್ ಪಂದ್ಯಾಟವನ್ನು ಸಹ ನಾವು ನಡೆಸ್ತಾ ಇದ್ದೇವೆ. ಮುಂದೆ ನಮ್ಮ ಯುವ ವಿಭಾಗದಿಂದ ಮಹಿಳಾ ವಿಭಾಗದಿಂದಲೂ ಸಹ ಭಾಳ ಅದ್ದೂರಿಯ ಕಾರ್ಯಕ್ರಮಗಳು ನಡೀತಾ ಇದೆ. ಜೊತೆಯಾಗಿ ತಾಲೂಕು ಬಂಟರ ಸಂಘದ ಆಶ್ರಯದಲ್ಲಿ 10 ಹಲವು ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೇವೆ. ಹೌದು, ಇದಕ್ಕೆ ಬಹುಮಾನ ಇಲ್ಲ. ಲೆಜೆಂಡಿಗೆ ಪ್ರೈಸ್ ಕೊಡೋದಿಲ್ಲ ನಾವು. ಅವರು ಭಾಳ ಇಂಟ್ರೆಸ್ಟ್ ಅಲ್ಲ ಆಡೋದಂದ್ರೆ ಕಪ್ಪು ಸರ್ಟಿಫಿಕೇಟ್ ಎಲ್ಲ ಕೊಡ್ತೇವೆ, ಟ್ರಾಫಿ ಎಲ್ಲ ಕೊಡ್ತೇವೆ. ದುಡ್ಡು ಕೊಡಲಿಕ್ಕಿಲ್ಲ, ದುಡ್ಡು ಬೇಡ ಅಂತ ಹೇಳ್ತಾರೆ. ಎಲ್ಲ ಇದ್ದವರೇ, ಅವರಿಗೆ ದುಡ್ಡಿನ ವಿಷಯದಲ್ಲಿ ಅವರು ಬೇಡ ಅಂತ ಹೇಳಿದ ಕಾರಣ ಎಲ್ಲ ಉದ್ಯೋಗದಲ್ಲಿ ಎಲ್ಲ ಅನುಕೂಲ ಅವರಿಗೆ ಒಂದು ಆಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಿತ್ತು. ಈ ಒಂದು ಬಂಟ್ಸ್ ಲೆಜೆಂಡ್ ಕಪ್ ಹಾಗೂ ಬಂಟ್ಸ್ ಪ್ರೀಮಿಯರ್ ಲೀಗ್ ಈ ಒಂದು ಕ್ರಿಕೆಟ್ ಪಂದ್ಯಾಟ ನಾಡ್ದು 7 ಮತ್ತು 8ರಂದು ನಡೆಯಲಿಕ್ಕಿದೆ. ಇದಕ್ಕೆ ಈ ಪತ್ರಕರ್ತ ಮಿತ್ರರಾದ ನೀವೆಲ್ಲರೂ ಅದನ್ನು ಒಳ್ಳೆಯ ನಮಗೆ ಅದಕ್ಕೆ ಪ್ರಚಾರ ಕೊಟ್ಟು ಎಲ್ಲ ಮಾಧ್ಯಮಗಳಲ್ಲಿ ಇದನ್ನು ಪ್ರಕಟಪಡಿಸಿ ಈ ಒಂದು ಪಂದ್ಯಾಟದ ಯಶಸ್ವಿಗೆ ನೀವು ಸಹಕರಿಸಬೇಕಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವವಾಗಿ ಕೇಳಿಕೊಳ್ತಿದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.